ಸೀಮಿತ ಮಾರುಕಟ್ಟೆಯನ್ನು ಹೊಂದಿರುವ ಕೋಸ್ಟಲ್ ವುಡ್ ಮಹಾಮಾರಿ ಕೊರೋನಾದಿಂದ ಸಂಕಷ್ಟದಲ್ಲಿದ್ದು ಇದಕ್ಕೆ ಚೇತೋಹಾರಿಯಾಗಬಲ್ಲ ದಿಟ್ಟ ಹೆಜ್ಜೆಯನ್ನ ನಮ್ಮ ಕುಡ್ಲ ವಾಹಿನಿ ತೆಗೆದುಕೊಂಡಿದೆ. ಇದೇ ಮೊದಲ ಬಾರಿಗೆ ಕುಡ್ಲ ಟಾಕೀಸ್ ಲೋಕಾರ್ಪಣೆಗೊಂಡಿದೆ. ಮನೆ ಮಂದಿಯೆಲ್ಲ ಒಟ್ಟಾಗಿ ಮನೆಯಲ್ಲೇ ಕುಳಿತು ಹೊಸ ತುಳು ಚಿತ್ರ ನೋಡಬಹುದಾದ ಅವಕಾಶದ ಆಗರವೊಂದನ್ನ ನಮ್ಮ ಕುಡ್ಲ ತೆರೆದಿಟ್ಟಿದೆ. ಈ ಕುಡ್ಲ ಟಾಕೀಸ್ನ ಅದ್ದೂರಿ ಉದ್ಘಾಟನಾ ಸಮಾರಂಭ ಮಂಗಳೂರಿನಲ್ಲಿ ನಡೆದಿದೆ. ಈ ಕಾರ್ಯಕ್ರಮದ ವೈಭವ ಹೇಗಿತ್ತು ಬನ್ನಿ ನೋಡೋಣ. ಎಸ್, ಇಡೀ ಕೋಸ್ಟಲ್ ವುಡ್ ಅಲ್ಲಿ ಕುಡ್ಲಾ ಟಾಕೀಸ್ನದ್ದೇ ಮಾತು. ಇದೇನಪ್ಪ ಕುಡ್ಲಾ ಟಾಕೀಸ್ ಎಂದು ಪ್ರಶ್ನಿಸುತ್ತಿದ್ದವರಿಗೆ ಕೊನೆಗೂ ಉತ್ತರ ಸಿಕ್ಕಿದೆ. ಪ್ರಸಕ್ತ ಮಹಾಮಾರಿ ಕೊರೋನಾದ ಸಂಕಷ್ಟದ ಕಾರಣ ಸಮಸ್ಯೆಯಲ್ಲಿರುವ ಕೋಸ್ಟಲ್ ವುಡ್ಗೆ ಟಾನಿಕ್ ನೀಡಲು ಮತ್ತು ಒಳ್ಳೆ ಹೊಸ ಸಿನಿಮಾಗಳನ್ನ ತುಳು ಅಭಿಮಾನಿ ದೇವರುಗಳಿಗೆ ಮುಟ್ಟಿಸಲು ಕೊಂಡಿಯಾಗಿ ಉದಯಿಸಿದೆ ಕುಡ್ಲಾ ಟಾಕೀಸ್ ಟಿವಿ ಚಾನೆಲ್. ಈ ಕುಡ್ಲಾ ಟಾಕೀಸ್ನ ಅದ್ದೂರಿ ಸಮಾರಂಭ ನಿನ್ನೆ ನಗರದ ಹೋಟೆಲ್ನಲ್ಲಿ ನಡೆದಿದೆ. ನಮ್ಮ ಕುಡ್ಲ ವಾರ್ತಾವಾಹಿನಿಯ ಹೊಸ ಚಾನೆಲ್ ಕುಡ್ಲಾ ಟಾಕೀಸ್ ತುಳು ಚಿತ್ರ ಪ್ರೇಮಿಗಳಿಗೆ ತೆರೆದಿಟ್ಟಿದೆ. ಮಂಗಳೂರು ನಗರದಲ್ಲಿ ನಡೆದ ಅದ್ದೂರಿ ಸಮಾರಂಭದಲ್ಲಿ ದೀಪ ಬೆಳಗಿಸುವ ಮೂಲಕ ಗಣ್ಯರು ಕುಡ್ಲಾ ಟಾಕೀಸ್ ಚಾನೆಲ್ಗೆ ಚಾಲನೆ ನೀಡಿದರು. ಇನ್ನು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಕೂಡ ಶುಭ ನುಡಿಗಳನ್ನಾಡುವ ಮೂಲಕ ಕುಡ್ಲಾ ಟಾಕೀಸ್ಗೆ ಆಶೀರ್ವಚನ ಮಾಡಿದರು. ನಮಕ್ ಇಲ್ಲದಾಗ್ಲಿಕ್ಕೆ ಇಲ್ಲಲಿಪ್ಪನಾಗ್ಲಿಕ್ಕೆ ಭಾಷಾ ಪ್ರೀತಿ ತುಳು ಸಿನಿಮಾ ಎಡ್ಡೆ ಅವು ಐನು ಬೇತ ಹೋಲಿಕೆ ಮಲ್ಪರಿಜು ಆ ಭಾಷೆ ತನ್ನ ಬೇತ ಎಡ್ಡೆ ಸಿನಿಮಾಲು ಹೋಲಿಕೆ ಮಲ್ಪಂದೆ ನಮ್ಮ ಅಪ್ಪೆ ಭಾಷೆ ನಮ್ಮ ಭೂಮಿಡ ಆಯ್ತು ನಂಚಿನ ಸಿನಿಮಾ ನೆನ್ ನಮ್ಮ ತೂದು ಸಂತೋಷ ಪಡೋದು ಪ್ರತಿಷ್ಠೆ ಮಾಲ್ತಂದಿಲ್ಲ. ಖಂಡಿತ ಒಂದು ಯಶಸ್ಸು ಆವಡು ನನ್ನೆಲ್ಲ ನಮ್ಮ ಕುಡ್ಲ ಕಾರ್ಯಕ್ರಮ ಇಲ್ಲಿರೆಗೆ ಮುಟ್ಲಿಕ್ಕೆ ಆವಡಂದ್ರೆ ನಾನು ಶ್ರೀ ಮಂಜುನಾಥ ಸ್ವಾಮಿ ಪ್ರಾರ್ಥನೆ. ಇದೇ ವೇಳೆ ತುಳು ಚಿತ್ರರಂಗದ ಗಣ್ಯರ ಉಪಸ್ಥಿತಿಯಲ್ಲಿ ನಮ್ಮ ಕುಡ್ಲಾ ಟಾಕೀಸ್ ಚಾನೆಲ್ ಲಾಂಛನ ಅನಾವರಣವನ್ನ ಮಾಡಲಾಯಿತು. ಪ್ರತಿ ಇಲ್ಲಾಗ ಮುಟ್ಟುನಂಚಿನ ಒಂದು ವ್ಯವಸ್ಥೆ ನಮ್ಮ ಕುಡ್ಲಾರ್ದೀನಿ. ಈ ಕಲ್ಪನೆಗೆ ಒಂದು ಸಾಥ್ ಕೊಡ್ದು ನಿಕ್ಲೊಟ್ಟಿಗೆ ಎಂಕಲು ಉಲ್ಲಾಪಂದು ತೆರಿಪಾದು ತುಳು ಭಾಷೆ ಒರೆಯೋಡು, ತುಳು ನಿರ್ಮಾಪಕರು ಒರೆಯೋಡು, ತುಳು ಚಿತ್ರರಂಗ ಒರೆಯೋಡು, ತುಳು ಕಲಾವಿದರು ಒರೆಯೋಡು, ಹೊಸ ಕಲಾವಿದರಿಗೆ ತುಳು ರಂಗಭೂಮಿನ ದುಂಬು ಕೊರಪಿನಂಚಿನ ಅವಕಾಶ ತಿಕ್ಕೋಡು ಪಂಡದು ಈ ಕಲ್ಪನೆ ಪರಿಕಲ್ಪನೆ ಯಶಸ್ವಿ ಆವಡಂದು ಯಾನು ಎಂಕಲ್ನ ರಂಗ ಪೂರ ಹಿರಿಯ ಕಲಾವಿದರನ್ನ ಒಂಜಿ ಆಶೆ. ಅರ್ಜುನ್ ಕಾಪೇಕಾಡ್, ಸಂದೀಪ್, ಅನೂಪ್ ಮೊಕ್ಕಲ್ ಸೇರಿದು ನೆಕ್ಕೊಂಜಿ ಹೊಸ ದಿಕ್ಕನ್ನು ನಾಡ್ರಪಿದರ್ದೇರು ನಮ್ಮ ಕುಡ್ಲದಕ್ಕೂ ಕೈ ಸೇರದೇರು ಈ ಪ್ರಯತ್ನ ಯಶಸ್ವಿ ಆವಡು ತುಳು ಚಿತ್ರರಂಗಗೆ ಒಂದು ಮಸ್ತ್ ಬೆರಿಸಾಯ ಕೊರಡು ನಲ್ಲತ್ತು ಮಸ್ತ್ ತುಳು ಸಿನಿಮಾಲು ಆವಡು ಈ ಹೊಸ ಪ್ರಯತ್ನಗೆ ಎಂಕುಲ್ಲ ಕೈ ಸೇರಾಗ ಅಂದು ಪನೊಂದು ಎಡ್ಡೆಪ್ಪನ್ನು ಬೈಕೊಂದು ಎನ್ನ ರಡ್ಡು ಪಾತ್ರೆಯನ್ನು ಮುಗಿಪು ಸಮಸ್ಯೆ ಮಸ್ತ್ ಉಂಡು ಎಂಕಲ್ನ ತುಳು ಸಿನಿಮಾ ಮಗು ಚಿತ್ರನ ಬಿಡುಗಡೆ ಮಲ್ಪಡು ಅವಿನ ಇಂಚಿನ ಮಲ್ಪಡು ನೆಟ್ ಎಂಗ್ಲು ಮಾಡಿ ಎಂಗ್ಲು ಲೀಲಾಕ್ಷ ಕಕ್ಷರ ಪಾತ್ರ ಆ ರೀತಿ ವಿಷಯ ಪೂರ ಬಂಡೆ ನಿಜವಾದ್ಲ ನೆಟ್ ನಿರ್ಮಾಪಕ ನಿಜವಾದ್ಲ ಗೆಂದುವೆ ಆ ಪಾರ್ದಿನ ಒಂಜಿ ಮುಕ್ಕಾಲು ವಾಸಿ ಕಾಸಾಂಡಲ ಆಯನ ಕೈಗೆ ಬರ್ಪಿನಂಚಿನ ಒಂಜಿ ಪರಿಕಲ್ಪನೆ ನಿಜವಾದ್ಲ ಭಾರಿ ಪೊರ್ಲು ಒಂಜಿ ಒಂದು ಎಡ್ಡೆ ಕೆಲಸ ಮಾಡ್ತಾರೆ. ಇನ್ನು ಕುಡ್ಲಾ ಟಾಕೀಸ್ನಲ್ಲಿ ಪ್ರದರ್ಶನ ಕಾಣಲಿರುವ ಮೊದಲ ಚಲನಚಿತ್ರ ಯಾವುದು ಎನ್ನುವ ಕುತೂಹಲವು ಎಲ್ಲರನ್ನೂ ಕಾಡಿದ್ದು ನಿಜ. ವಿನೂತನ ರೀತಿಯಲ್ಲಿ ಮೊದಲು ಪ್ರದರ್ಶನ ಕಾಣುವ ತುಳು ಚಿತ್ರದ ಘೋಷಣೆಯೂ ನಡೆಯಿತು. ಅಕಲು ಚಿತ್ರ ತೂದು ಇಕ್ಲಿಗೆ ಆಶೀರ್ವಾದ ಮಲ್ತಿರಂದ ಅವೇತು ತುಳು ಚಿತ್ರ ಬರ್ಪುಂಡು ಐತೊಟ್ಟಿಗೆ ತುಳು ಭಾಷೆ ಒರಿಯುಂಡು ಏತೋ ನಿರ್ದೇಶಕರು ನಿರ್ಮಾಪಕರು ಕಲಾವಿದರ ಇಟ್ಟು ಬದುಕುವಿರು ಅಂಚಾದ ಪುನಃ ಈ ಪುಟ್ಲುದ ಒಂದು ಯೋಜನೆಗೆ ಎಂಕಲ ಶುಭಾಶಯದೊಟ್ಟಿಗೆ ಈ ಯೋಜನೆ ಅತ್ಯಂತ ಯಶಸ್ವಿ ಆವಡು. ಎಂಕ್ಲೆ ಈತ್ ವರ್ಷ ನುಪ್ಪು ಪಾಡ್ನಕಲ್ ನಮ್ಮ ತುಳುವೇರು ಐಕ್ ತುಳು ಫಿಲ್ಮ್ನು ನಿಖಲ್ ಒಂಜಿ ಟಿಕೆಟ್ ದೆತ್ತದು ಒಂಜಿ ಚಾನಲ್ ತುಯರ್ನಲ್ಲ ಅವು ಒಂಜಿ ಕಲಾವಿದನ ಇಲ್ಲಡೆ ನಿಖಲ್ ನುಪ್ಪು ಪಾಡ್ಲೆಕ್ಕ ಅಂಚಾದ ಈ ಮೋಕ್ಯ ಯಾಪ್ಪಲ ನಮ್ಮ ಮಕ್ಕಳು ನಮ್ಮೇಕೆ ಸಪೋರ್ಟ್ ಮಲ್ಪಾಡು. ನಮ್ಮ ಕುಡ್ಲಾ ಟಾಕೀಸ್ ಸೆಟಪ್ ಬಾಕ್ಸ್ ಪ್ಲಾಟ್ಫಾರ್ಮ್ನಲ್ಲಿ ಸಿನಿಮಾ ನೀಡುವ ಚಾನೆಲ್ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕೇಬಲ್ ನಿರ್ವಹಣೆ ಮಾಡುತ್ತಿರುವ 2 ಸಂಸ್ಥೆಗಳ ಮೂಲಕ
ಸಿನಿಮಾ ನೇರವಾಗಿ ತುಳು ಅಭಿಮಾನಿಗಳ ಮನೆ ಟಿವಿಯಲ್ಲಿ ಪ್ರದರ್ಶನವಾಗಲಿದೆ. ಎಂಕ್ಲೇನು ದಿಜ ಎಂಕ್ಲ ಆಲ್ಮೋಸ್ಟ್ ಎಂಕ್ಲ ಒಂದು 25-30 ಇಯರ್ಸ್ ಆಂಡ್ ಕೇಬಲ್ ನಿರ್ವಾಹಕ ನಕ್ಲ ಈ ಫೀಲ್ಡ್ ಬಟ್ ನಮ್ಮ ಡಿಸ್ಟ್ರಿಬ್ಯೂಟರ್ ಆಪ ಅಂದ ಎಂಕ್ಲ ಯಾಪಲ್ ಏನು ದಿಜ ಎಂಕ್ಲ ಇನ್ನು ಡಿಸ್ಟ್ರಿಬ್ಯೂಟರ್ ಅಫ್ಕೋರ್ಸ್ ಎಂಕ್ಲ ಇನ್ವೆಸ್ಟ್ಮೆಂಟ್ ಇಜ್ಜಿ ಬಟ್ ವಿ ಆರ್ ಡಿಸ್ಟ್ರಿಬ್ಯೂಟರ್ಸ್ ಆ್ಯಂಡ್ ವಿ ಆರ್ ಹ್ಯಾಪಿ ಫಾರ್ ದ್ಯಾಟ್. ಎಂಕ್ಲಿಗೆ ಭಾರಿ ಖುಷಿ ಉಂಡು ಮಲ್ಟಿನ್ಯಾಷನಲ್ಸ್ ಅಕ್ಲು ಮುಕ್ಲು ಪೂರ ಬತ್ತದು ಈ ಇಂಡಸ್ಟ್ರಿದ ಮಿತ್ತ ಮಸ್ತ್ ದಬ್ಬಾಳಿಕೆ ನಡ್ತೊಂದುಂಡು ನಮಗೆ ಈ ಟಾನಿಕ್ದ ಬಸ್ತ ಅವಶ್ಯಕತೆ ಇತ್ತಂಡು ಎಂಕ್ಲ ಟೆಸ್ಟ್ ಡೋಸ್ ತೆಗೆದುಂಡು March 7th ನಮಗೆ ಫುಲ್ ವ್ಯಾಕ್ಸಿನ್ ತೆಗೊಂದುಂಡು. ವಿ ಆರ್ ವೆರಿ ಹ್ಯಾಪಿ, ವಿಲ್ ಗೋ ಆಲ್ ಔಟ್. ಎಂಕ್ಲನೇ ನೆಟ್ವರ್ಕ್ಡ್ ಇಂದೇನು ಈ ಒಂದು ಸಿಸ್ಟಮ್ನು ಎಂಕ್ಲು ಏತ್ ಬುಲೆ ಪಾವ ಪಂದು ನಿಕ್ಲು ಕಾತು ಒಂದು ಪುಲೆ ಸುರುತ್ತ ಧನ್ಯವಾದ ನಮ್ಮ ಕೇಬಲ್ ಆಪರೇಟರ್ಗಳಿಗೆ. ಕೇಬಲ್ ಆಪರೇಟರ್ಗಳು ನಿಜವಾದ್ಲ ಇನ್ನೇನು ಕರೆಕ್ಟ್ ಬೇಲೆ ಮಂತನಾಡ ಖಂಡಿತವಾದ್ಲಿಂದ ಸಕ್ಸಸ್ ಎಂಕುಲು ಥಿಯೇಟ್ರಿಗೆ ಪಾಡೋಡೇ ಇಜ್ಜಿ ನಿಜವಾದ ಇಂದಕ್ಕೆ ಇಂದೆಟ್ಟು ಪಾಂಡನೆ ನಂಗೆ ನಿಜವಾದ್ಲ ಡೇಟ ಲಾಭ ಉಂಡು ಹೊರ ಪಾಡ್ನಾಗ 2 ಲಕ್ಷ ಜನ ಖಂಡಿತವಾದ್ಲ ಆಗಲ ನಮ್ಮ ಕುಳ್ಳಾಡು ಕೇಬಲ್ದ ಟೋಟಲ್ ಉಳ್ಳರಿಗೆ 2 ಲಕ್ಷ ಜನ ಮಸ್ತ್ ಖುಷಿತ ವಿಷಯ. ಅಂಚನೆ ಅರ್ಜುನ ಕಾಪಿಕಾಡು ಅನುಪು ಬೊಕ್ಕ ಸಂದೀಪ್ ನಕ್ಲಿಗೆ ಧನ್ಯವಾದ. ಕೇಬಲ್ ಆಪರೇಟ್ ನಕ್ಲು ಮಾತೇರ್ಲ ಸಹಕಾರ ಮಲ್ತನೇಟ್ ಒಂದು ಸಾಧ್ಯ ಆಪನು ಇಲ್ಲಿ ಇಲ್ಲಾಗ ಮುಟ್ಟಾರೆ ಮಾತೇರ್ಲ ಒಂದೇನೊಂಜಿ ತೂಪು ನಂಚನೆ ಒಂಜಿ ಪ್ರೋತ್ಸಾಹ ಮಲ್ಪಾರ ಐಕೆ ಪ್ರಪ್ರಥಮವಾದ ಕೇಬಲ್ ದಕ್ಲೆಗಿಲ್ಲ ನಿಖಲ ಸಹಕಾರನ ಮಾತೇರ್ಲ ಕೋರೋಡು ನೇನೊಂಜಿ ನಮ್ಮ ಈ ಚಲನಚಿತ್ರ ನಟೇರ್ನಕಲ್ನ ఒక ಏರು ಪ್ರೊಡ್ಯೂಸರ್ಸ್ ನಿರ್ಮಾಪಕರು ನಮ್ಮ ತುಳು ಪಿಕ್ಚರ್ದ ನಮ್ಮ ಊರ್ದ ಭಾಷೆ ನಮ್ಮ ಮಣ್ಣದ ಒಂಜಿ ಚಲನಚಿತ್ರಲೇನು ಒಂದು ದೇರ್ತ ಪತ್ತೆ ನಮ್ಮ ಮಾತೆಲ್ಲ ಸಹಕಾರ ಸಹಾಯ ಮಲ್ಪೊಡು ಪನ್ನೀರನ್ನು ಇಚ್ಛೆ ಪಡ್ಪೆ. ಕೇಬಲ್ ಗ್ರಾಹಕರು ಟಿವಿಯಲ್ಲಿ ಸಿನಿಮಾ ನೋಡಬೇಕಿದ್ರೆ ನಿಮ್ಮ ಕೇಬಲ್ ಆಪರೇಟರ್ಗಳನ್ನ ಸಂಪರ್ಕಿಸಿ. ತಿಂಗಳಿಗೆ ಕೇವಲ 120 ರೂಪಾಯಿ ಪಾವತಿಸಬೇಕು. ಹೈ ಡೆಫಿನೇಷನ್ ಫಾರ್ಮೆಟ್ನಲ್ಲಿ ಆದರೆ ತಿಂಗಳಿಗೆ 160 ರೂಪಾಯಿ ಪಾವತಿಸಬೇಕು. ಇನ್ನೇಕೆ ತಡ, ಮನೆಯಲ್ಲೇ ಕುಳಿತು ಚಿತ್ರ ವೀಕ್ಷಿಸುವ ಕುಡ್ಲಾ ಟಾಕೀಸ್ ಉದ್ಘಾಟನೆಗೊಂಡಿದೆ. ಇದಕ್ಕೆ ಸಬ್ಸ್ಕ್ರೈಬ್ ಆಗಿ ಮನೆ ಮಂದಿಯೆಲ್ಲ ವಾರಾಂತ್ಯದಲ್ಲಿ ತಡೆ ಜಾಹೀರಾತು ರಹಿತ ಹೊಸ ಚಲನಚಿತ್ರವನ್ನ ನೋಡುವ ಮೂಲಕ ಶುಭ ಹಾರೈಸಿ, ಬೆಳೆಸಿ. ಈ ಮೂಲಕ ಸಂಕಷ್ಟದಲ್ಲಿರುವ ತುಳು ಚಿತ್ರರಂಗವನ್ನ ಉಳಿಸಿ ಅನ್ನೋದೇ ನಮ್ಮೆಲ್ಲರ ಆಶಯ. ನಮ್ಮ ಕುಡ್ಲಾ ನ್ಯೂಸ್ 24x7 ಮಂಗಳೂರು.